ದೇರಳಕಟ್ಟೆಯ ನೇತಾಜಿ ಪ್ರೌಢಶಾಲೆಯ ಗ್ರಂಥಾಲಯದ ನೂತನ ಕಟ್ಟಡಕ್ಕೆ ವಿಪಕ್ಷ ನಾಯಕ ಯುಟಿ ಖಾದರ್ ಶಿಲಾನ್ಯಾಸ ನೆರವೇರಿಸಿದರು. ಉತ್ತಮ ಶಿಕ್ಷಣ ನೀಡುವ ಸಂಸ್ಥೆಗಳಲ್ಲಿ ಸರ್ಕಾರಿ ಶಾಲೆಯಾದರೂ ಸಹಜವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತದೆ, ಅಷ್ಟೇ ಸಮಸ್ಯೆಗಳು ಉದ್ಭವವಾಗುತ್ತದೆ. ಅದನ್ನು ಪರಿಹರಿಸುತ್ತಾ ಬಂದಿದ್ದೇವೆ ಎಂದು ವಿಧಾನಸಭೆಯ ವಿಪಕ್ಷ ಉಪನಾಯಕ ಶಾಸಕ ಯುಟಿ ಖಾದರ್ ಹೇಳಿದರು. ದೇರಳಕಟ್ಟೆ ನೇತಾಜಿ ಪ್ರೌಢಶಾಲೆಯಲ್ಲಿ ಗ್ರಂಥಾಲಯದ ನೂತನ ಕಟ್ಟಡ, ನೂತನ ಅಂಗನವಾಡಿ ಕಟ್ಟಡ, ರೆಂಜಾಡಿಯಿಂದ ಬೆಳ್ಮ ಪೊಯ್ದಿಲ್ ಸಂಪರ್ಕ ಸೇತುವೆ, ಬೆಳ್ಮ ಬಾಕಿಮಾರದೂಟ ಮಸೀದಿ ಸಂಪರ್ಕ ಸೇತುವೆ, ಕಾನಕೆರೆ ಇಸ್ಮಾಯಿಲ್ ಮನೆ ಬಳಿ ತಡೆಗೋಡೆ, ಬದ್ಯಾರ್ ಮಸೀದಿಯಿಂದ ಉಮರಬ್ಬ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಮಂಗಳೂರು ಕ್ಷೇತ್ರದಲ್ಲಿ ದೇರಳಕಟ್ಟೆ ನೇತಾಜಿ ಪ್ರೌಢಶಾಲೆ ಕ್ಯಾಂಪಸ್ನಲ್ಲಿ ಅಂಗನವಾಡಿಯಿಂದ ಕಾಲೇಜು ತನಕ ಒಂದೇ ಕ್ಯಾಂಪಸ್ನಲ್ಲಿ ಶಿಕ್ಷಣ ಅವಕಾಶ ಮಾಡಿಕೊಡಲಾಗಿದೆ. ಮೂಡಬಿದಿರೆಯಲ್ಲಿ ನಡೆಯುವ ಜಾಂಬೂರಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರತಿಭಾ ಪ್ರದರ್ಶನ ಮಾಡಿ ಎಂದು ಹೇಳಿದರು. ಗ್ರಾಮದ ಅಭಿವೃದ್ಧಿಯಲ್ಲಿ ಕುಡಿಯುವ ನೀರು ಕೂಡ ಮುಖ್ಯ. ಹೀಗಾಗಿ ಕೊಳವೆ ಬಾವಿ ತೋಡಿ ನೀರು ಲಭ್ಯವಾದ ಬಳಿಕ ಟಾಂಕಿ ರಚನೆ ಮತ್ತು ಪೈಪ್ಲೈನ್ ಕಾಮಗಾರಿ ಮಾಡಬೇಕು. ಕೊಠಡಿ, ಅಂಗನವಾಡಿ ವಿವಿಧ ಕಾಮಗಾರಿಗಳಿಗೆ ಅವರು ಶಿಲಾನ್ಯಾಸ ನೆರವೇರಿಸಿದರು. ವಿವಿಧ ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕೆ ನಾನು ಇವತ್ತು ಭಾಳ ಅರ್ಜೆಂಟಲ್ಲಿ ಯಾಕೆಂದರೆ ಹೇಳಿದರೆ ನಾವು ಫಿಕ್ಸ್ ಮಾಡಿದ್ದೆವು ಸೆಷನ್ ಸ್ಟಾರ್ಟ್ ಮತ್ತು 10-15 ದಿವಸ ಇರುವುದಿಲ್ಲ. ಅದಕ್ಕೆ ಯಾಕಂದರೆ ಕೆಲಸ ಪ್ರಾರಂಭ ಆಗಬೇಕು, ಅರ್ಜೆಂಟಾಗಿ ಮಾಡಿ ಬಿಡುವ ಅಂತ ಹೇಳಿ ಬಹುಶಃ ನಾವು ಇದು ಚಾಲನೆ ಕೊಟ್ಟು ದಿವಸ ಫಿಕ್ಸ್ ಮಾಡಿದ್ದು. ಇವತ್ತು ಈಗ ನಮ್ಮ ಸಿದ್ದರಾಮಯ್ಯ ಬರುವ ಕಾರಣ ಅವರು ವಿಪಕ್ಷ ನಾಯಕನಾಗಿ ನಾವು ಉಪಾಧ್ಯಕ್ಷನಾಗಿ ನಮ್ಮಲ್ಲಿಗೆ ಹೋಗಲೇಬೇಕಾದ ಕಾರಣ ನಾನು ಬೇಗ ಸ್ವಲ್ಪ ಮುಂದೆ ಹೋಗ್ತೇನೆ. ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನೀವು ಮಾಡಿ. ಇವತ್ತು ನಮಗೆ ಅತ್ಯಂತ ಸಂತೋಷ, ಇಲ್ಲಿರುವಂಥ ಮೂಲಭೂತ ಸೌಕರ್ಯ ಕಡೆ ಸಂಬಂಧಪಟ್ಟಾಗೆ ನಮ್ಮ ದೇರಳಕಟ್ಟೆ ಈ ಒಂದು ಶಾಲೆ ಭವಿಷ್ಯ ದಿನಗಳಲ್ಲಿ ಎಲ್ಲ ಕೂಡ ಮಾದರಿಯಾಗಿ ಶಾಲೆಗೆ ಪರಿವರ್ತನೆ ಆಗ್ತದೆ. ಅತ್ಯಂತ ಸರ್ಕಾರಿ ಶಾಲೆಯಲ್ಲಿ ಅತ್ಯಂತ